ತುಳುನಾಡಿನ ಆಚರಣೆಯೇ ವೈವಿಧ್ಯಮಯವಾಗಿರುವಂಥದ್ದು, ಜೊತೆಗೆ ವಿಭಿನ್ನವಾಗಿರುವಂಥದ್ದು. ಇಲ್ಲಿ ತೊಜಂಕ್ ಅನ್ನುವಂತಹ ಸಸ್ಯವನ್ನ ಪದಾರ್ಥದಲ್ಲಿ ಯಥೇಚ್ಛವಾಗಿ ತುಳುನಾಡಿನಲ್ಲಿ ಬಳಸಲಾಗುತ್ತೆ. ಇಲ್ಲೊಂದು ಕಡೆ ತುಳುವಿನಲ್ಲಿ ತೊಜಂಕ್ ಎಂದು ಕರೆಯುವಂತಹ ತಗತ್ತೆ ಗಿಡ ಆಳೆತ್ತರಕ್ಕೆ ಬೆಳೆದಿದೆ. ಪ್ರತಿಷ್ಠಿತ ಮನೆತನಕ್ಕೂ ಕೂಡ ಈ ಗಿಡಕ್ಕೂ ಧಾರ್ಮಿಕವಾಗಿರುವಂತಹ ಸ್ಪರ್ಶದ ನಂಟಿದೆ ಅಂತೆ. ಏನಿದು ನಂಟು ಅಂತೀರಾ? ಈ ಸ್ಟೋರಿ ನೋಡಿ. ಇದು ಬಜಪೆ ಸಮೀಪದ ಕಬಿತ್ತಿಗುತ್ತು ಮನೆತನ. ಈ ಮನೆ ಮುಂಭಾಗ ತಗತೆ ಗಿಡ ಸುಮಾರು 10 ಅಡಿ ಎತ್ತರ ಬೆಳೆದು ಗಮನ ಸೆಳೆದಿದೆ. ಸಾಮಾನ್ಯವಾಗಿ 1-2 ಅಡಿ ಎತ್ತರ ಬೆಳೆಯುವ ಈ ಗಿಡ ತುಳುವಿನಲ್ಲಿ ತೊಜಂಕ್ ಅಂತ ಕರೆಯಲ್ಪಡುತ್ತೆ. ಕಬೆತ್ತಿಗುತ್ತು ಮೋಹನ್ ಪೂಜಾರಿಯವರ ಮನೆಯ ಮುಂಭಾಗ ಹೂವಿನ ಗಿಡಗಳ ಮಧ್ಯೆ ಈ ಗಿಡ ಬೆಳೆದಿದ್ದು, ಗಿಡ ಬಾಗದಂತೆ ಇದಕ್ಕೆ ಆಧಾರವಾಗಿ ಕೋಲನ್ನು ನೆಡಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ 3 ಬಾರಿ ಇಷ್ಟು ದೊಡ್ಡದಾಗಿ ಗಿಡ ಬೆಳೆದಿದೆ. ಈ ಗಿಡ ಇಷ್ಟು ದೊಡ್ಡದಾಗಿ ಸ್ಥಳೀಯವಾಗಿ ಬೆಳೆಯುವುದು ಬಹಳ ಕಡಿಮೆ ಅಂತಾರೆ ಗ್ರಾಮಸ್ಥರು. ಈ ಗಿಡ ವರ್ಷವಿಡೀ ಕಾಣುವುದು ಅಪರೂಪ. ಆದರೆ ಜೂನ್ ಜುಲೈ ತಿಂಗಳ ನಂತರ ಬೆಳೆಯುವ ಈ ಗಿಡ ಆಟಿ ತಿಂಗಳಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಡುತ್ತೆ. ದುಗ್ಗನ ಬೈದೇರು ಪಂಪಿನ ಕಾರ್ಮಿಕ ಪುರುಷೆ ಬೋಲದ ಊರುರ್ದು ಪೆರ್ರದ ಊರುಗು ಬತ್ತದು ಮೂಲು ಇಲ್ಲು ಕಟ್ಟೆರೆ ಜಾಗ ನಾಡೊಂದು ಪುನಗ ಈ ಜಾಗಡು ಪೆತ್ತಲ ಕಬೆತ್ತಿ ಪಿಲಿಲ ಜೆತ್ತುದುಪ್ಪುನು. ಈ ನನ್ನ ಇಲ್ಲು ಕಟ್ಟೆರೆ ಒಂದುವೇ ಶ್ರೇಷ್ಠವಾಯಿನ ಜಾಗ ಪಂಡದು ಪೆತ್ತಲ ಪಿಲಿಲ ಜೇದಿನ ಜಾಗಗೆ ತೊಜಂಕದ ಮರತ ಕುತ್ತಿನ ಅವಳು ಊರುದು ಮೂಲು ಕಬೆತ್ತಿ ಗುತ್ತುನು ನಿರ್ಮಾಣ ಮಲ್ತೇರು. ಈ ತೊಜಂಕದ ಕುತ್ತಿಗೂ ಸುಮಾರು ಶತಮಾನದ ಇತಿಹಾಸ ಉಂಡು. ಅವೇನು ಇತ್ತೆಲ್ಲ ಎಂಕುಲವೇನು ರಕ್ಷಣೆ ಮಲ್ತೊಂದು ಬರೊಂದುಲ್ಲ. ಐಕ್ ಸಂಕ್ರಮಣಗು ದೀಪದೀದು ಪೂಜೆ ಮಲ್ತೊಂದು ಉಲ್ಲ ಇತ್ತೆಲ್ಲ ಮತ್ತು ಬೇತೆ ಧಾರ್ಮಿಕ ಒಂದು ಕಬೆತ್ತಿಗುತ್ತುಡು ಮೂಲು ಬೇತೆ ಧಾರ್ಮಿಕ ಪೂಜೆಲು ಒಂದು ಆನಗ ಈ ತೊಜಂಕದ ಕುತ್ತಿಗೆ ಇತ್ತೆಲ್ಲ ಅಲ್ಪ ಆಪೊರ್ತು ಇಲ್ಲ ಎಂಕುಲು ಪೂಜೆ ಮಲ್ತೊಂದುಲ್ಲ. ತಗತ್ತೆ ಗಿಡ ಇದು ವಿಶೇಷವಾಗಿ ಮಳೆಗಾಲದಲ್ಲಿ ಬೆಳೆಯುವಂತಹ ಒಂದು ಗಿಡ. ಇದನ್ನು ತುಳುವಿನಲ್ಲಿ ತೊಜಂಕ್ ಎಂದು ಕರೆಯುತ್ತಾರೆ. ಇದು ಸುಮಾರು 6 ಇಂಚಿನಿಂದ 2 ಫೀಟ್ ಎತ್ತರದವರೆಗೆ ಬೆಳೆಯುತ್ತದೆ. ಆದರೆ ಈಗ ನಾವು ಇಲ್ಲಿ ನೋಡುತ್ತಿರುವ ಮರ ಸುಮಾರು 10 ಫೀಟ್ಗಿಂತಲೂ ಹೆಚ್ಚು ಎತ್ತರವಾಗಿ ಬೆಳೆದಿದೆ. ಇದು ಕಬೆತ್ತಿಗುತ್ತು ಎಂಬಲ್ಲಿ ಕಂಡುಬರುತ್ತಿದೆ. ಇದನ್ನು ನಾವು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಅಡಿಗೆಯಲ್ಲಿ ಬಳಸುತ್ತೇವೆ. ಆಷಾಢ ಮಾಸದಲ್ಲಿ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸಿ ಇದನ್ನು ಉಪಯೋಗಿಸುವಂತಹ ಕ್ರಮ ಈಗಲೂ ಜಾರಿಯಲ್ಲಿದೆ. ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಗಿಡಗಳನ್ನು ನಾವು ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ, ನಾವು ನೋಡ್ತಾ ಇದ್ದೇವೆ. ಆದರೆ ಇಷ್ಟು ಎತ್ತರಕ್ಕೆ ಬೆಳೆದ ಗಿಡವನ್ನು ನಾನು ಇಲ್ಲಿಯೇ ಕಂಡಿರೋದು. ನಮಗೆ ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ. ಅದು ಈ ಸ್ಥಳದ ವಿಶೇಷ ಅಂತ ಹೇಳಬಹುದು. ಈ ಗಿಡದ ಚಿಗುರಿನಿಂದ ವಿವಿಧ ಬಗೆಯ ಪದಾರ್ಥಗಳನ್ನು ಮಾಡ್ತಾರೆ. ಮಾತ್ರವಲ್ಲ, ಇದು ಹೂ ಬಿಟ್ಟು ನಂತರ ಇದರಲ್ಲಿ ಕೂಡಾಗತ್ತೆ. ಇದರ ಬೀಜದಲ್ಲಿ ಕೆಲವರು ಕಾಫಿ ಮಾಡಿ ಕುಡಿತಾರೆ. ಇದು ಆರೋಗ್ಯಕ್ಕೂ ಉತ್ತಮ ಎಂಬ ನಂಬಿಕೆ ತುಳುವರದ್ದು. ತಗತೆ ಗಿಡಕ್ಕೂ ಕಬೆತ್ತಿಗುತ್ತು ಮನೆತನಕ್ಕೂ ಅವಿನಾಭಾವ ಸಂಬಂಧ ಇದೆ. ಕಬೆತ್ತಿಗುತ್ತು ಶ್ರೀ ಕ್ಷೇತ್ರ ಪೆರರಾಕ್ಕೆ ಸಂಬಂಧಪಟ್ಟ ಪ್ರತಿಷ್ಠಿತ ಮನೆತನವಾಗಿದ್ದು, ಕ್ಷೇತ್ರಕ್ಕೆ ಸಂಬಂಧಪಟ್ಟ 16 ಮನೆತನಗಳಲ್ಲಿ ಕಬೆತ್ತಿಗುತ್ತು ಒಂದಾಗಿದೆ. 1000 ವರ್ಷಗಳ ಹಿಂದೆ ಬೋಳ ದುಗ್ಗಣ್ಣ ವೈದ್ಯರು ಪೆರಾರ ಗ್ರಾಮಕ್ಕೆ ಬಂದು ಮನೆ ಕಟ್ಟಲು ಜಾಗ ಹುಡುಕಾಟ ನಡೆಸುತ್ತಿದ್ದಾಗ ಕಪಿಲೆ, ದನ, ಹುಲಿ ಜೊತೆಯಾಗಿ ಇದ್ದ ಅತಿ ಅಪರೂಪದ ದೃಶ್ಯ ಕಾಣ್ತಾರೆ. ದನ ಮತ್ತು ಹುಲಿ ಅನ್ಯೋನ್ಯವಾಗಿ ಬದುಕುವ ಈ ಜಾಗವೇ ಮನೆ ಕಟ್ಟಲು ಸೂಕ್ತ ಜಾಗ ಅಂತ ಭಾವಿಸಿ ಜಾಗವನ್ನ ಗುರುತಿಸಲು ತಗತೆ ಗಿಡದ ಬುಡವನ್ನ ನೆಟ್ರು ಅಂತ ಹಿರಿಯರು ಹೇಳ್ತಾ ಇದ್ದು, ಆ ತಗತೆ ಗಿಡದ ಬುಡ ಈಗಲೂ ಪರಂಪರೆಯಂತೆ ಉಳಿಸಿಕೊಳ್ಳಲಾಗಿದ್ದು, ಇದಕ್ಕೆ ಪ್ರತ್ಯೇಕ ಕೋಣೆಯನ್ನ ಕಟ್ಟಿ ಧಾರ್ಮಿಕ ಸ್ಪರ್ಶ ನೀಡಲಾಗಿದೆ. ಅಲ್ಲದೆ ಪ್ರತಿ ಸಂಕ್ರಮಣ ಮತ್ತು ಇನ್ನಿತರ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಇದಕ್ಕೂ ಪೂಜೆ ಸಲ್ಲಿಸಲಾಗುತ್ತೆ. ತಗತೆ ಗಿಡಕ್ಕೂ ಈ ಕಬೆತ್ತಿಗುತ್ತು ಮನೆತನಕ್ಕೂ ಅವಿನಾಭಾವ ಸಂಬಂಧ ಇರೋದ್ರಿಂದ ಗಿಡ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಎನ್ನುತ್ತಾರೆ ಸ್ಥಳೀಯರು. ನಿಶಾಂತ್ ಶೆಟ್ಟಿ ಕಿಲೆಂಚೂರು, ನಮ್ಮ ಕುಡ್ಲ ನ್ಯೂಸ್ 24/7 ಕಿನ್ನಿಕೋಳಿ.